ಒಂದಲ್ಲ ಒಂದು ಕೇಸ್ ಇರ್ತದೆ, ಕೋರ್ಟಿಗೆ ಹೋಗಲೇಬೇಕಾಗ್ತದೆ. ಚಿಕ್ಕ ಕೋರ್ಟಿಂದ ಹೈಕೋರ್ಟ್ನ ತನಕ ವ್ಯಾಜ್ಯಗಳು ಮುಂದುವರಿತಾ ಇರ್ತದೆ. ಆದರೆ ಹೈಕೋರ್ಟಿಗೆ ಹೋಗುವಂಥದ್ದು ಬಹಳ ಕಷ್ಟ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರತಿಯೊಬ್ಬ ಕೇಸ್ ಹಾಕಿಸಿಕೊಂಡವರು, ಇದು ಭೂ ವ್ಯಾಜ್ಯದಲ್ಲಿ ಇರುವವರು ಎಲ್ಲರೂ ಕೂಡ ಹೇಳುವಂಥದ್ದು, ಆ ಹೈಕೋರ್ಟಿಗೆ ಹೋಗಬೇಕು, ನಾವು ಬೆಂಗಳೂರು ಹೋಗಬೇಕು ಅನ್ನುವಂಥದ್ದು. ಈ ಪಯಣ ಇರ್ಬೋದು, ಅಲ್ಲಿ ಹೋದಾಗ ನಮಗೆ ಎದುರಾಗುವಂಥ ಸಂಕಷ್ಟಗಳು, ಅಲ್ಲಿ ಎದುರಾಗುವಂಥ ಚಾಲೆಂಜ್ಗಳು, ಇದೆಲ್ಲದರ ನಡುವೆ ಒಂದು ಹೋರಾಟ ಆರಂಭವಾಗಿದೆ. 1981ರಿಂದ ಹೋರಾಟ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಅದಕ್ಕೆ ಬಹಳ ಜೋರಾದಂಥ ಜೋಶ್ ಸಿಕ್ಕಿದೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆಗಬೇಕು, ಅದಕ್ಕೋಸ್ಕರವಾಗಿ ನಾವು ಹೋರಾಟ ಸಮಿತಿಯನ್ನು ಆರಂಭಿಸ್ತೇವೆ, ಹೋರಾಟ ಸಮಿತಿಯ ಮೂಲಕ ಹೊಸ ಹೋರಾಟವನ್ನು ಸಜ್ಜುಗೊಳಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಹೊರಟಿದ್ದಾರೆ. ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಮಂಗಳೂರಿನ ಅಧ್ಯಕ್ಷರಿದ್ದಾರೆ, ಜೊತೆಗೆ ಬೆಳ್ತಂಗಡಿ ವಕೀಲರ ಸಂಘದ ಅಧ್ಯಕ್ಷರಿದ್ದಾರೆ, ಬೆಳ್ತಂಗಡಿ ಹೋರಾಟ ಸಮಿತಿಯ ಅಧ್ಯಕ್ಷರಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳವರ ಜೊತೆಗೆ ಸಮಾಲೋಚನಾ ಸಭೆಯನ್ನು ಮಾಡಿದ್ದಾರೆ. ಸರ್, ಈ ಹೋರಾಟ 1981ರಿಂದ ಇದೆ ಅಂತ ಹೇಳಿದ್ರಿ. ಆದರೆ 81ರಿಂದ ಇಲ್ಲಿಯ ತನಕ ಹೋರಾಟದ ಮಜಲುಗಳು ಯಾಕೆ ಸಪ್ಪೆಯಾಗಿದ್ವು? ಈಗ ಏಕಾಏಕಿ ನೀವು ಅದನ್ನು ಜೋಶಿನಿಂದ ತೆಗೆದುಕೊಂಡಿದ್ದೀರಿ. ಈ ಹೋರಾಟವು 81ರ ಹೋರಾಟದಂತೆ ಆಗತ್ತಾ, ಅಥವಾ ಇದಕ್ಕೇನಾದರೂ ಹೊಸ ಹೆಜ್ಜೆಗಳನ್ನು ಇಟ್ಟಿದ್ದೀರಾ? 1981ರಿಂದ ಹೋರಾಟ ಕೂಡ ಮಂಗಳೂರು ವಕೀಲರ ಸಂಘದಿಂದ ಮಾತ್ರ ಆಗ್ತಾಯಿತ್ತು. ಈಗ ಪ್ರಸ್ತುತ ಏನಾಗಿ ನಾವೆಲ್ಲರನ್ನು ಸೇರಿಸಿಕೊಂಡು, ಪ್ರತಿಯೊಂದು ಸಂಘ ಸಂಸ್ಥೆಯವರ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಪ್ರತಿ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ಪ್ರತಿ ತಾಲೂಕಿನಲ್ಲಿ ಕೂಡ ಈ ಹೋರಾಟ ಸಮಿತಿಯನ್ನು ಮಾಡಿ, ಪ್ರತಿ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಕೂಡ ಜನರಿಗೆ ಇದರ ಬಗ್ಗೆ ಜಾಗೃತಿ ಬರಬೇಕು. ಇಲ್ಲೊಂದು ಹೈಕೋರ್ಟ್ ಪೀಠ ಆಗಬೇಕು, ಜನಸಾಮಾನ್ಯರಿಗೂ ಕೂಡ ಹೈಕೋರ್ಟ್ ಹೋಗುವಂತೆ ಸಹಕಾರಿ ಆಗಬೇಕು ಹೇಳುವಂತಹ ಉದ್ದೇಶದಿಂದ ಈಗಿನ ಹೋರಾಟ ಆಗಿದೆ. 1981ರಲ್ಲಿ ಏನು ಹೋರಾಟ ಆಗಿದೆ, ಒಂದು ಮಂಗಳೂರು ವಕೀಲರ ಸಂಘದಿಂದ ನಾವು ಮೆಮೊವನ್ನು ಕೊಟ್ಟಿದ್ದೇವೆ, ಒಂದು ಮನವಿಯನ್ನು ಕೊಟ್ಟಿದ್ವಿ. ಆಮೇಲೆ 2008ರಿಂದಲೂ ಕೂಡ ಹೋರಾಟ ಮಾಡಿದ್ವಿ. ಆದರೆ ಈ ಮಟ್ಟದ ಹೋರಾಟ, ಈ ಮಟ್ಟದ ಸಪೋರ್ಟು, ಜನ ಆಂದೋಲನಗಳನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಈಗ ಅಂತಹ ಜನ ಆಂದೋಲನಗಳನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಕೂಡ ಸಹಕಾರ ಇರ್ತಾ ಇದೆ. ಖಂಡಿತವಾಗಿಯೂ ಕೂಡ ಹೈಕೋರ್ಟ್ ಬರಲೇಬೇಕು, ಕರಾವಳಿ ಪ್ರದೇಶಗಳ ಜನರಿಗೆ ಅನುಕೂಲ ಆಗಬೇಕು. ಬೆಳ್ತಂಗಡಿಯ ಈ ಸಂಘದ ಜೋಶ್ ಹೇಗಿದೆ? ಮತ್ತು ಬೆಳ್ತಂಗಡಿಯಲ್ಲಿ ಬಹಳ ವಿವಿಧ ಸಂಘ ಸಂಸ್ಥೆಗಳವರು ಬಂದರೂ ವಿವಿಧ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವುದು ಅತ್ಯುತ್ತಮ ಸಲಹೆ ಅಂತ ನಿಮಗೆ ಅನಿಸುತ್ತೆ? ಪ್ರತಿಯೊಬ್ಬರೊಬ್ಬರು ಗ್ರಾಮಗಳಲ್ಲಿ ಹೋಗಿ ಕಾನೂನು ಮಾಹಿತಿ ನೀಡುವ ಮೂಲಕ ಹೈಕೋರ್ಟ್ ಪೀಠದ ಹೋರಾಟ ಆಗಬೇಕು ಹೇಳುವಂಥ ಒಂದು ಸಲಹೆ ಕೊಟ್ಟಿದ್ದರು. ಅದೇ ರೀತಿ ಬೆಳ್ತಂಗಡಿ ಅಧ್ಯಕ್ಷರಿರ್ಬೋದು, ಅದೇ ರೀತಿ ಹೋರಾಟ ಸಮಿತಿ ಅಧ್ಯಕ್ಷರು ಬಹಳ ಒಂದು ಮುತುವರ್ಜಿ ವಹಿಸಿ ಇಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಒಂದು ಒಳ್ಳೆಯ ರೀತಿಯಾದ ಒಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಬ್ಬರಲ್ಲಿ ಕೂಡ ಮಂಗಳೂರಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೈಕೋರ್ಟ್ ಪೀಠ ಆಗಬೇಕು, ಅದು ಯಾಕೆ ಆಗಬೇಕು ಎಂಬುದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಬೆಳ್ತಂಗಡಿಯಿಂದ ಅವರ ಒಂದು ನೇತೃತ್ವದಲ್ಲಿ ಇಡೀ ಜಿಲ್ಲೆಗಳಲ್ಲಿ ಅದು ವ್ಯಾಪಿಸಿ ಬಹಳ ಒಂದು ಅತ್ಯುತ್ತಮವಾದ ಸಂಘಟನೆಯಾಗಿ ಹೈಕೋರ್ಟ್ ಪೀಠ ಖಂಡಿತ ಆಗ್ತದೆ ಎಂಬುವಂಥ ನಂಬಿಕೆ ನಮ್ಮಲ್ಲಿದೆ. ಓಕೆ, ಬಹಳ ವಿಶೇಷವಾದ ನಂಬಿಕೆ. ಆ ನಂಬಿಕೆ ನಿಜವಾಗಬೇಕು ಅನ್ನುವಂಥ ಆಶಯ ನಮ್ಮದು ಕೂಡ. ಸರ್, ನಿಮ್ಮ ಈ ತಾಲೂಕಿನಲ್ಲಿ ಈಗ ನೀವು ವಕೀಲರ ಸಂಘದ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಇದಕ್ಕೆ ತೊಡಗಿಸಿಕೊಂಡಿದ್ದೀರಿ ಮತ್ತು ಎಷ್ಟು ಅಗತ್ಯತೆ ಇದೆ ಅಂತ? ವಕೀಲರ ಸಂಘದ, ಯಾಕಂದರೆ ಇದು ವಕೀಲರಿಗೆ ಮಾತ್ರ ಅಲ್ಲ, ಜನರಿಗಾಗಿ ಹೈಕೋರ್ಟ್. ಯಾಕಂದರೆ ವಕೀಲರಿಗೆ ಲಾಭ ಇದೆಯಾ ಅಂತ ಇದೆ, ಆದರೆ ಪ್ರಮುಖವಾಗಿ ಜನರ ಸಮಸ್ಯೆ ಇದು. ಹಾಗಾಗಿ ಜನರ ಧ್ವನಿ ಆಗಬೇಕು. ನಾವು ಇಲ್ಲಿ ಜನರಿಂದಾಗಿ ಒಂದು ಹೋರಾಟ ಅದು ಇಡೀ ಜನರಿಂದಾಗಿ ಮೂಡಿದರೆ ಅಥವಾ ಇಡೀ ಜನಾಭಿಪ್ರಾಯ ಮೂಡಿದರೆ ಮಾತ್ರ ಇದರ ಹೋರಾಟ ಹೈಕೋರ್ಟ್ ಸ್ಥಾಪನೆ ಆಗಿದೆ. ಈಗ 81ರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ, ಆದರೆ ಏನಾಯಿತು, ಅದರ ಮಂತ್ರ ಅದನ್ನು ಅಷ್ಟು ಆ್ಯಕ್ಟಿವ್ ಆಗಿ ತಗೊಳ್ಳದ ಕಾರಣ ಅದು ಹೋಗಿತ್ತು. ಈಗ ಆಗಲ್ಲ. ಈಗ ನಾವು ದೃಢ ಮನಸ್ಸು ಮಾಡಿ ಆಗಿದೆ. ಮಂಗಳೂರಲ್ಲಿ 2-3 ಮೀಟಿಂಗಲ್ಲಿ ನಾವು ಅದರ ಬಗ್ಗೆ ತೀರ್ಮಾನ ತಗೊಂಡಾಗಿದೆ. ಇನ್ನು ಎಲ್ಲಿಗೆ ತನಕ ವಿರಮಿಸೋದು, ನಮಗೆ ಹೈಕೋರ್ಟ್ ಪೀಠ ಸ್ಥಾಪನೆ ಆದ ನಂತರ ನಾವು ವಿರಮಿಸೋದು, ಅಲ್ಲಿ ತನಕ ಖಂಡಿತವಾಗಿ ನಾವು ವಿರಮಿಸೋದಿಲ್ಲ. ಇದಕ್ಕೆ ಈ ಹೋರಾಟ ಹೇಗೆ ಸಾಗ್ತಾ ಉಂಟು ಅಂತೇಳಿದರೆ, ದಿನಂತ್ಯದ ದಿನಕ್ಕೆ ಇಡೀ ಜನರು ಎಲ್ಲ ಇದಕ್ಕೆ ಸಪೋರ್ಟ್ ಸಿಗ್ತಾ ಉಂಟು. ಇಡೀ ಜಿಲ್ಲೆಯ ಎಲ್ಲ ಜನರು ಕೂಡ ಇದಕ್ಕೆ ಸಪೋರ್ಟ್ ಆಗ್ತುಂಟು. ನಾವು ಮಂಗಳೂರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ. ಈಗ ಬೆಳ್ತಂಗಡಿಯಲ್ಲಿ ನಾವು ಎಲ್ಲ ಸಮಸ್ತರನ್ನು ಸೇರಿಸಿಕೊಂಡು ಈ ಹೋರಾಟವನ್ನು ಇಲ್ಲಿಂದ ಚಾಲನೆ ಮಾಡ್ತಾ ಇದ್ದೇವೆ. ಈ ಬಗ್ಗೆ ನಾವು ಈಗಾಗಲೇ ತಿಳಿಸಿದಂತೆ ಜಾಥಾಗಳು ನಡೀತವೆ, ಸಹಿ ಸಂಗ್ರಹಗಳು, ಬೇರೆ ಬೇರೆ ಕಾರ್ಯಕ್ರಮ ನಡೀತವೆ. ಹಾಗಾಗಿ ನಾವು ಖಂಡಿತವಾಗಿಯೂ ನಾವು ಮಂಗಳೂರಿನವರೊಟ್ಟಿಗೆ ಬೆಳ್ತಂಗಡಿಯವರು ಮಾದರಿಯಾಗಿ ನಿಲ್ತೇವೆ ಅನ್ನುವಂಥ ಹೋರಾಟ, ಈ ಹೋರಾಟದಲ್ಲಿ ನಮ್ಮದು ಒಂದು ಛಾಪನ್ನು ಮೂಡಿಸ್ತೇವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಸರ್, ಗುರಿ ಮುಟ್ಟದೆ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಒಂದು ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಎಷ್ಟು ಜವಾಬ್ದಾರಿ ಇದೆ ಮತ್ತು ಹೋರಾಟವನ್ನು ಯಾವ ರೀತಿಯಲ್ಲಿ ಸಂಘಟಿಸಬೇಕು ಅಂತ ಅಂದ್ಕೊಂಡಿದ್ದೀರಿ? ಇಲ್ಲಿ ಬಂದಂತಹ ಸಂಘ ಸಂಸ್ಥೆಗಳ ಪ್ರಮುಖರು ಹೇಳಿರುವಂಥ ಹಲವಾರು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡಿದ್ದೀರಿ. ಹೇಗೆ ಮುಂದಿನ ದಿನಗಳಲ್ಲಿ? ಅಂದರೆ ದೊಡ್ಡ ಜವಾಬ್ದಾರಿ ಇದು. ಯಾಕೆಂತ ಹೇಳಿದರೆ
ಜನರ ಅಭಿಪ್ರಾಯಗಳನ್ನು, ಅವರ ಭಾವನೆಗಳನ್ನು ನಾವು ಗೌರವಿಸ್ತಾ ಈ ಸಂಘಟನೆಯನ್ನು, ನಾವು ಈ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಯಾವುದೇ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದರೂ ಕೂಡ ಆ ಹೋರಾಟ ನಿಗದಿತ ಗುರಿಯನ್ನು ತಲುಪಬೇಕು ಅಂತಾದರೆ ಆ ಹೋರಾಟದಲ್ಲಿ ನಮ್ಮ ನಿಖರತೆ ಬೇಕು, ನಮ್ಮ ಗುರಿ ನಿರ್ದಿಷ್ಟವಾಗಿರಬೇಕು ಮತ್ತು ಅದು ಯಾವುದೇ ವೈಯಕ್ತಿಕ ಲಾಭದೆಡೆಗೆ ಇರಬಾರ್ದು. ಸಾರ್ವಜನಿಕರಾಗಿ ಜನರಿಗೆ ಅದರಿಂದ ಪ್ರಯೋಜನ ಆಗ್ತಾ ಇದೆ, ಅದು ಆಗ್ತದೆ ಹೇಳುವಂತಹ ವಿಚಾರವನ್ನು ನಾವು ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಬೇಕು. ಯಾಕೆಂತೇಳಿದರೆ ಇವತ್ತು ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಹೈಕೋರ್ಟ್ನಲ್ಲಿ ಪ್ರತಿಯೊಂದು ತಾಲೂಕುಗಳಿಂದಲೂ ಕೂಡ ಬಹಳಷ್ಟು ಜನ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸ್ತಾರೆ. ಅದು ಶಿಕ್ಷಕರಿರ್ಬೋದು, ಸೊಸೈಟಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ರೈತರಿರ್ಬೋದು, ವ್ಯಾಪಾರಿಗಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಾನಾ ಬಗೆಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ. ಯಾಕೆಂತ ಹೇಳಿದರೆ ಈಗ ನಾವೊಂದು ಆಸ್ಪತ್ರೆಯನ್ನು ತೆಕ್ಕೊಂಡರೂ ಕೂಡ ಆಸ್ಪತ್ರೆಯ ಮಹತ್ವದ ಬಗ್ಗೆ ಗೊತ್ತಿರುವಂಥದ್ದು ರೋಗಿಗೆ ಮಾತ್ರ. ಅದೇ ರೀತಿ ನ್ಯಾಯಾಲಯದ ಒಂದು ವ್ಯವಸ್ಥೆಯ ಕಡೆ ಮತ್ತು ನ್ಯಾಯಾಲಯದಲ್ಲಿ ಹೈಕೋರ್ಟಿಗೆ ಹೋಗುವಂತಹ ಸಮಸ್ಯೆ, ಅಲ್ಲಿ ಹೋಗುವಂತಹ ಕಷ್ಟಗಳು, ಅಲ್ಲಿಗೆ ಎದುರಿಸಿರುವಂತಹ ಸಮಸ್ಯೆಗಳು ಒಬ್ಬ ಸಾಮಾನ್ಯ ಕಕ್ಷಿದಾರನಿಗೆ ಗೊತ್ತಿರ್ತದೆ. ಅದರ ಜೊತೆಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ವಕೀಲರಿಗೂ ಗೊತ್ತಿರ್ತದೆ. ಯಾಕೆಂತ ಹೇಳಿದರೆ ಒಂದು ಹೈಕೋರ್ಟಿಗೆ ಪ್ರಕರಣವನ್ನು ನಾವು ಕಳಿಸುವಾಗ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಬಂದು ಯಾರು ವಕೀಲರಾಗ್ಬೋದು, ಎಷ್ಟು ಖರ್ಚಾಗ್ತದೆ, ಎಷ್ಟು ಸಮಯ ತೆಕ್ಕೊಳ್ತದೆ, ಎಷ್ಟು ದೂರ ಇದೆ, ಅಲ್ಲಿಗೆ ಹೇಗೆ ಹೋಗೋದು ಹೇಳಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ಯಾವುದನ್ನು ಕಂಡುಕೊಳ್ತೇವೆ ಹೇಳಿದರೆ, ಗುಣವಾಗುವ ಯಾವ ವ್ಯವಸ್ಥೆಗಳಿದೆ, ಕೆಲವು ಗುಣವಾಗಬಹುದಾದಂತಹ ಸಮಸ್ಯೆಗಳಿಗೆ ದೂರ, ಹಣ, ಸಮಯ ಮತ್ತು ವಿಶೇಷವಾದ ಸ್ಥಳ ನಮಗೆ ಗೊತ್ತಾಗಲಿಕ್ಕಿಲ್ಲ ಹೇಳುವ ಭಯದಿಂದ ಜನರು ಆ ನೋವನ್ನು ಅನುಭವಿಸಿಯೇ ಬದುಕ್ತಾ ಇದ್ದಾರೆ. ಇದು ಆಗಬಾರ್ದು. ನನ್ನ ದೃಷ್ಟಿಯಲ್ಲಿ ನಮ್ಮ ನ್ಯಾಯದ ವ್ಯವಸ್ಥೆಯ ದೃಷ್ಟಿ ಯಾವುದು ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಹೇಳುವಂಥದ್ದು ನಮ್ಮ ಕಲ್ಪನೆ. ಈ ದಿಟ್ಟಿಯಲ್ಲಿ ಈ ಜನಾಭಿಪ್ರಾಯವನ್ನು ತಳಹದಿಯಿಂದ ನಾವು ಬೆಳೆಸಿದರೆ ಈ ಹೋರಾಟ ನಿಲ್ಲುವುದೇ ಇಲ್ಲ. ಯಾಕೆಂತ ಹೇಳಿದರೆ ಇದರಲ್ಲಿ ಯಾರು ಮುಖಂಡರು, ಯಾರು ನಾಯಕರು, ಇದೆಲ್ಲ ಗೌಣ. ಮುಖ್ಯವಾಗಿ ಜನಗಳಿಗೆ ಒಂದು ನ್ಯಾಯದಾನದ ವ್ಯವಸ್ಥೆ ಬೇಕು ಹೇಳುವಂತಹ ನಿಜವಾದ ಕಲ್ಪನೆಯನ್ನು ನಾವು ಜನರಲ್ಲಿ ಮೂಡಿಸಿದರೆ ಈ ಹೋರಾಟ ಇನ್ನೂ ನಂದಿಸದಂಥ ಹೋರಾಟ ಆಗ್ತದೆ. ಆದ್ದರಿಂದ ಒಟ್ಟು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಬೀರಬೇಕು, ಜನರಿಗೆ ಇದರ ಮಹತ್ವವನ್ನು ತಿಳಿಸಬೇಕು, ಜನರಿಗೆ ಇಂತಹ ಒಂದು ವ್ಯವಸ್ಥೆ ಆಗಬೇಕು ಹೇಳುವಂತಹ ಮನವರಿಕೆಯನ್ನು ಮಾಡುವಂತಹ ತ್ರಿಕರ್ಣಪೂರ್ವಕವಾದಂತಹ ಕೆಲಸವನ್ನು ಒಬ್ಬ ನ್ಯಾಯವಾದಿಯಾಗಿ, ಒಬ್ಬ ಜನಸಾಮಾನ್ಯನಾಗಿ, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿ ಮಾಡುವಂತಹ ಸಂಪೂರ್ಣ ಪ್ರಯತ್ನವನ್ನು ನಾವು ಮತ್ತು ಬೆಳ್ತಂಗಡಿ ವಕೀಲರ ಸಂಘ ನಾವು ಜತೆಯಾಗಿ ಸೇರಿ ಮಂಗಳೂರು ವಕೀಲರ ಸಂಘದ ಹೋರಾಟಕ್ಕೆ ಬಲವನ್ನು ತುಂಬುತ್ತೇವೆ. ಈ ಬಗ್ಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇರೋದು, ಸುದ್ದಿ ಮಾಧ್ಯಮದವರು ಇವತ್ತೇ ಇದಕ್ಕೆ ಚಾಲನೆಯನ್ನು ನೀವು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇದು ಒಂದು ನಿರಂತರವಾದಂತಹ ಒಂದು ಕೂಗಾಗಿ ನಿಮ್ಮಲ್ಲಿ ಪರಿಣಮಿಸಲಿ. ಪ್ರತಿನಿತ್ಯ ಜನಸಾಮಾನ್ಯರು ಎಲ್ಲರೂ ಕೂಡ ನಿಮ್ಮ ಮುಂದೆ ಬಂದು ನಮಗೂ ಒಂದು ಹೈಕೋರ್ಟ್ ಪೀಠ ಬೇಕು ಅಂತ ಬೆಳ್ತಂಗಡಿಯವರು ಮೂಲೆ ಮೂಲೆಯಿಂದ ವ್ಯಕ್ತಿಗಳು ಹೇಳುವ ಹಾಗೆ ಆಗಲಿ. ನಾವು ವಕೀಲರುಗಳೆಲ್ಲರೂ ಕೂಡ ಮನಸ್ಸು ಮಾಡಿದರೆ ನಾವು ಸಮಸ್ಯೆ ಇರುವಂತಹ ಬೆಂಗಳೂರಿನಲ್ಲಿ ಹೋಗುವಂಥ ಕಕ್ಷಿಗಾರರ ಕೆಲವು ಹೆಸರನ್ನು ಕೊಟ್ಟಾಗ ಆ ಎಲ್ಲ ಕಕ್ಷಿದಾರರು ನಿಮ್ಮ ಜೊತೆ ಬಂದು ಅವರ ನೋವನ್ನು ಹೇಳಿಕೊಳ್ತಾರೆ. ಎಷ್ಟು ಕಷ್ಟ ಆಗುತ್ತದೆ ಬೆಂಗಳೂರಿಗೆ ಹೋಗೋದು, ಎಷ್ಟು ಸಮಯ ವ್ಯರ್ಥ ಆಗುತ್ತದೆ ಹೇಳುವುದನ್ನು ಹೇಳಿದಾಗ ಸರ್ಕಾರಕ್ಕೆ ಖಂಡಿತವಾಗಿಯೂ ಅರಿವಾಗ್ತದೆ. ಯಾಕೆ ಹೇಳಿದರೆ ಸರ್ಕಾರರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮಿಂದಾಗಿಯೇ ಸರ್ಕಾರ ಇರೋದು. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಈ ಹೋರಾಟ ಯಶಸ್ಸಾಗುತ್ತದೆ. ಎಲ್ಲ ಜನಸಾಮಾನ್ಯರ, ಪತ್ರಿಕಾ ದೃಶ್ಯ ಮಾಧ್ಯಮದವರ ಸಹಕಾರವನ್ನು ಬಯಸ್ತಾ ಈ ಹೋರಾಟ ಜನರಿಗೆ ಒಲಿದು ಬರಲಿ, ಜನರ ಸಮಸ್ಯೆಗಳು ಪರಿಹಾರ ಆಗಲಿ ಹೇಳುವಂಥ ಆಶಯದೊಂದಿಗೆ ಎಲ್ಲರಿಗೂ ವಂದನೆಗಳು, ಧನ್ಯವಾದ. ಇಲ್ಲಿ ಸೇರಿದರೆ ಹಿರಿಕಿರಿಯ ಎಲ್ಲ ವಕೀಲರು ಕೂಡ ಸೇರಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಯಾಕೆಂತಂದರೆ ಇಲ್ಲಿ ವಕೀಲರ ಸಂಘ ಇರ್ಬೋದು, ಹಿರಿಯ ವಕೀಲರು ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಹೋರಾಟ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಒಂದು ಸಮಾಲೋಚನಾ ಸಭೆಗೆ ಬಂದಿರುವಂಥ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಏನು ಹೇಳಿದರು ನೋಡುವ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಇದೊಂದು ನನ್ನ ಮಿತ್ರರಾದ ಧನಂಜಯರಾವ್ ನಮಗೆ ಒಂದು 2 ತಿಂಗಳು ಮೊದಲು ಹೇಳಿದರು, ನಾವೊಂದು ಹೈಕೋರ್ಟ್ ಪೀಠವನ್ನು ನಾವು ಪ್ರಾರಂಭಿಸಲು ನಾವು ಒಂದು ಹೋರಾಟ ಮಾಡ್ತೇವೆ, ನಿಮ್ಮ ಖಂಡಿತವಾಗಿ ನಮಗೆ ಸಹಕಾರ ಬೇಕು. ನಾನು ಹೇಳಿದೆ, ಸರ್ ಖಂಡಿತವಾಗಿ ನಾವು ನಮ್ಮ ಹೈಯೆಸ್ಟ್, ಯಾಕಂದರೆ ನೀವೊಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಮಾಜಕ್ಕೆ. ನಮ್ಮ ಜನರು ಈಗ ನೋಡಿದೆ ಹೋದ್ರೆ ಈಗಾಗಲೇ ಹೇಳಿದ ಹಾಗೆ ಇಲ್ಲಿಂದ ಬೆಂಗಳೂರು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಖರ್ಚು, ಸೆಕೆಂಡ್ ಇವಾಗ ಎಲ್ಲರಿಗೆ ಹೆಲ್ತ್ ಇಶ್ಯೂ ಆಗ್ತದೆ.
ನಾರ್ಮಲಿ ಈ ನಮ್ಮ ಟ್ರಿಬ್ಯುನಲ್ ಎಲ್ಲ ಜಾಗದ ಆಸ್ತಿ ಎಲ್ಲ ತುಂಬ ಮೊದಲಿಂದ ಬರ್ತಾ ಉಂಟು. ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಬೆನ್ನು ನೋವು ಮತ್ತು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇರ್ತದೆ, ಅವರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಮಂಗಳೂರಲ್ಲಿ ಆದರೆ ಮತ್ತು ಈಗಾಗಲೇ ಹೇಳಿದಾಗ ಇಲ್ಲಿ ಇದ್ದವರು ನಮ್ಮ ಲಾಯರ್ ಒಂದು ಧೈರ್ಯ ಇರ್ತದೆ ನಮಗೆ. ಇಲ್ಲಿಂದ ಬೆಂಗಳೂರಿಗೆ ಹೋದರೆ ನಮಗೆ ಪರಿಚಯ ಇಲ್ಲ, ನಮ್ಮ ಕೇಸ್ ನಾವು ಇದು ನಮಗೆ ನಮ್ಮ ಫೇವರಲ್ಲಿ ಬರ್ತದ ಇಲ್ವಾ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮವರು ನಮ್ಮ ಊರಿನ ಲಾಯರ್ ಅಂತ ಹೇಳುವಾಗ ನಮಗೆ ಒಂದು ಧೈರ್ಯ, ಖಂಡಿತವಾಗಿ ಅದನ್ನು ನಾವು ಇದು ಮಾಡ್ತೇವೆ. ಮತ್ತು ನೋಡುವಾಗ ಧಾರವಾಡ, ಹುಬ್ಬಳ್ಳಿ ಅಲ್ಲಿಯೆಲ್ಲ ಹೈಕೋರ್ಟ್ ಪೀಠ ಉಂಟು, ಯಾಕೆ ದಕ್ಷಿಣ ಕನ್ನಡದಲ್ಲಿಲ್ಲ? ಇದೊಂದು ಒಳ್ಳೆಯ ಹೋರಾಟ. ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ. ಯಾಕಂದರೆ ಚಿಕ್ಕಮಗಳೂರು, ಇಲ್ಲಿ ಕೊಡಗು, ಇಲ್ಲಿ ಉಡುಪಿ ಮತ್ತು ಇಲ್ಲಿ ಸುತ್ತಮುತ್ತಲಿನ ತಾಲೂಕುಗಳು ಇಲ್ಲಿ ಬಂದರೆ ಎಷ್ಟು ಕನ್ವೀನಿಯನ್ಸ್ ಆಗ್ತಾ ಇದೆ. ಆದ್ದರಿಂದ ಸರ್, ನಿಮ್ಮೊಂದಿಗೆ ನಾವಿದ್ದೇವೆ. ಖಂಡಿತವಾಗಿ ಈ ಹೋರಾಟ ಮುಂದುವರಿಸಲಿ. ನಮ್ಮ ಪೂರ್ಣ ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ ನಿಮಗೆ. ಖಂಡಿತವಾಗಿ ಜಯವಾಗಲಿ. ಪೀಠ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಒಂದು ನಡೆಯುವಂತಹ ಈ ಒಂದು ಹೈಕೋರ್ಟ್ ಪೀಠ ಸ್ಥಾಪನೆ ಖಂಡಿತವಾಗಿಯೂ ಸುತ್ತರ್ಯಕಾರಿ. ಅಂದರೆ ಬಹಳಷ್ಟು ಜನ ಬಡವರು ಅವರ ದಿನನಿತ್ಯದ ಕೆಲಸವನ್ನು ಬದಿಗೊತ್ತಿ ಬೆಂಗಳೂರಿಗೆ ಪ್ರಯಾಣಿಸಿ ಅವರ ಪ್ರಕರಣವನ್ನು ಎದುರಿಸುವಂಥದ್ದು ತುಂಬ ಕಷ್ಟ ಸಾಧ್ಯ. ಬಹುಶಃ ಸೈಯಡ್ ಮಾರೆ ಅಂತ ಬಿಟ್ಟಿರುವಂತಹ ಎಷ್ಟೋ ಬಡವರ ಅನ್ನು ನಾವು ಕಂಡಿದ್ದೇವೆ. ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ವಕೀಲರು ಸೇರಿ ನಮ್ಮೆಲ್ಲರನ್ನು ಜೊತೆಗೂಡಿಸಿಕೊಂಡು ಪಡೆದಂತಹ ಸಂಘ ಸಂಸ್ಥೆಗಳ ಜೊತೆಗೂಡಿ ಆಗುವಂತಹ ಈ ಒಂದು ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳು ನಾವೆಲ್ಲರೂ ಸದಾ ನಿಮ್ಮ ಜೊತೆ ಇದ್ದೇವೆ. ನೀವು ಯಾವುದೇ ರೀತಿಯ ಸಹಕಾರಕ್ಕೂ ನಾವೆಲ್ಲರೂ ಸದಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆಗುವಂಥದ್ದು ಒಳ್ಳೆಯ ವಿಚಾರ. ನೀವು ವೇದಿಕೆಯಲ್ಲಿ ನಮಗೆ ವಿಚಾರನ ಕೊಟ್ಟಿದ್ದೀರ. ಯಾಕಂದರೆ ದೂರದ ಬೆಂಗಳೂರಿಗೆ ಹೋಗಲಿಕ್ಕೆ 350 ಕಿಲೋಮೀಟ್ರ್, ಬರಲಿಕ್ಕೆ ಸಾಧಾರಣ 700 ಕಿಲೋಮೀಟ್ರ್ ಹೋಗಿ ನಾವು ಪ್ರಯಾಸವನ್ನು ಪಟ್ಟು ಅಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಬೇಕು. ಒಂದು ಕಡೆಯಲ್ಲಿ ಈಗಾಗಲೇ ಹೇಳಿದರು, ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ಕಷ್ಟ ಆಗ್ತದೆ, ಮತ್ತು ದೂರದ ಪ್ರಯಾಣ ಸಮಯವೂ ಸುಮಾರು ವ್ಯರ್ಥ ಆಗ್ತದೆ. ಅದರಿಂದಾಗಿ ಹೈಕೋರ್ಟ್ ಆಗುವಂಥದ್ದು ಒಳ್ಳೆಯದು. ನಾವು ಹೇಳುವಂಥದ್ದು ಒಂದು ಕಡೆ ಆದರೆ, ನನ್ನ ಇನ್ನೊಂದು ಬೇಡಿಕೆ ಇದೆ. ಅದರಲ್ಲಿ ನಾವು ಹೈಕೋರ್ಟ್ನಲ್ಲಿ ಒಂದು ಕೇಸ್ ದಾಖಲು ಮಾಡಬೇಕಾದ್ರೆ ಅಲ್ಲಿ ವಕೀಲರ ಫೀಸು 50ರಿಂದ 1 ಲಕ್ಷ ತಗೊಳ್ಳುವಂಥದ್ದು. ಅದರಿಂದಾಗಿಯೂ ಕೂಡ ನಾವು ಹೊರಗೆ ನಿಲ್ಲುವಂಥ ಪ್ರಮೇಯವೂ ತುಂಬ ಇದೆ. ಅದನ್ನು ಕೂಡ ಇಲ್ಲಿ ಮಂಗಳೂರಿನಲ್ಲಿ ಆಗುವಾಗ ನಾವು ವಕೀಲರಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಬೆಂಗಳೂರಿನಲ್ಲಿ ವಕೀಲರು 50ರಿಂದ 1 ಲಕ್ಷ ಪಡ್ಕೊಳ್ಳುವಂಥ ಫೀಸುಗಳನ್ನು ಕೂಡ ಇಲ್ಲಿ ಕಡಿಮೆ ಮಾಡಿಸಿ ಮಂಗಳೂರಿನಲ್ಲಿ ಎಷ್ಟು ತಗೊಳ್ತಾರೆ ಆ ರೀತಿಯಲ್ಲಿ ಕಡಿಮೆ ಮಾಡಿದ್ದು, ಅದು ಕೂಡ 2 ಲಾಭವ ದೃಷ್ಟಿಯಲ್ಲಿ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ನಾವು ನಿಮ್ಮಲ್ಲಿ ಬೇಡಿಕೆ ನೀಡ್ತಾ ಇದ್ದೇವೆ. ಇದೂ ಕೂಡ ಮುಂದೆ ನೀವು ಚಿಂತನೆಯನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಹೇಳುತ್ತಾ, ಹೈಕೋರ್ಟ್ ಪೀಠ ಸ್ಥಾಪನೆಗೆ ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೆ ನೀಡ್ ಇರ್ತದೆ, ಎಲ್ಲರಿಗೂ ಗೊತ್ತಿದೆ ಏನು ಮಾಡಬೇಕು ಅಂತೇಳಿ, ಯಾರಿಗೂ ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಹಾಗೆ ಇದಕ್ಕೊಂದು ಮುಖವಾಗಿ ನೀವು ವಕೀಲರ ಸಂಘದವರು ಇದನ್ನು ಆರಂಭಿಸಿದಿರಿ. ಇದಕ್ಕೆ ಜನರಲ್ಲಿ ಎಲ್ಲರಿಂದ ಕೂಡ ಸಪೋರ್ಟ್ ಸಿಗ್ತದೆ. ಮುಖ್ಯವಾಗಿ ನಾವು ವ್ಯಾಪಾರಸ್ಥರಿರ್ಬೋದು, ರೋಟರಿಯವರಿರ್ಬೋದು, ನಾವೆಲ್ಲ ಸೇರಿ ಇದಕ್ಕೆ ಖಂಡಿತವಾಗಿ ನಮ್ಮ ಸಪೋರ್ಟನ್ನು ಕೊಡ್ತಾ ಇದ್ದೇವೆ. ಯಾವ ರೀತಿ ನಾವು ನಿಮ್ಮೊಟ್ಟಿಗೆ ಸೇರ್ಕೊಳ್ಬೋದು ಅಂತ ಹೇಳೋದು ನೀವು ಆಲೋಚನೆಗಳನ್ನು ಹೇಳಿದಲ್ಲಿ ನಾವು ನಿಮ್ಮೊಟ್ಟಿಗೆ ಎಲ್ಲರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಆದ್ಮೇಲೆ ಹೈಕೋರ್ಟ್ ಪೀಠ ಸ್ಥಾಪನೆ ಆಗೋದು ಒಂದು ವಿಚಾರ ಪ್ರಸ್ತಾಪ ಆಗಿರೋದು ಒಳ್ಳೆಯ ವಿಷಯನೇ. ಸಾಕಷ್ಟು ಮಂದಿ ಸಂಘಟನೆಗಳು ಬೆಂಬಲ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಯೋಚಿಸಬೇಕಾದ್ದು ಹೋರಾಟ ಯಾವ ರೀತಿ ಮಾಡಬೇಕು ಹೇಳೋ ಬಗ್ಗೆ ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿರುವಂಥದ್ದು. ಈಗಾಗಲೇ ಆರಂಭಿಕ ಮಾಹಿತಿ ನೀಡಿದವರು ಹೇಳಿದರೆ, ಜಿಲ್ಲೆಯಲ್ಲಿ 50,000 ಕೇಸುಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 1,000 ಪ್ರಕರಣಗಳಿದೆ ಅಂತ ಹೇಳಿದ್ದಾರೆ. ನಾವು ಬೆಳ್ತಂಗಡಿ ತಾಲೂಕಿನ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಆ 1,000, ಯಾಕಂದರೆ ಹಸಿದವರು ಅವರು, ಆ 1,000 ಮಂದಿಯಲ್ಲಿ ಸಾಧ್ಯ ಆದಷ್ಟು ಮಂದಿಯನ್ನು ಸಂಘಟಿಸಿ ಅವರನ್ನೇ ಇಟ್ಕೊಂಡು ಜಾಥಾ ಮಾಡಿದರೆ, ಯಾಕಂದರೆ ಮುಖ್ಯವಾಗಿ ಈಗ ಹೈಕೋರ್ಟ್ ಪೀಠ ಬೇಕಾಗೋದು ಯಾರದ್ದು ಪ್ರಕರಣ ಇದೆ ಅವರಿಗೆ. ಆದ್ದರಿಂದ ಆ 1,000 ಮಂದಿಯನ್ನು ಸೇರಿಸಿ ಅವರ ಜಾಥಾ ಮಾಡುವ ಮೂಲಕ ಜಿಲ್ಲೆಯವರಿಗೆ ನಾವು ಪ್ರೇರಣೆ ಕೊಡಬೇಕು. ಅವರು 50,000 ಜನ ಸೇರಿಸುವಾಗೆ. ಯಾಕಂದರೆ ಖಾಲಿ ವಕೀಲರುಗಳು ವಿವಿಧ ಸಂಘಟನೆಗಳು ನಾವು ಹೋರಾಟ ಮಾಡಿದ್ರೆ ವಕೀಲರುಗಳಿಗಾದ್ರೂ ಹೈಕೋರ್ಟ್ ಪೀಠ ಕೇಸಾರು ಸಿಗ್ತದೆ. ನಮಗೇನು ಜನಗಳಿಗೆ ಪ್ರಯೋಜನ ಆಗಬೇಕಾದ್ರೆ ಅಲ್ಲ ನೋಡಿ, ಹಿರಿಯ ನಾಗರಿಕರು ಅವರ ಮಕ್ಕಳು ಬರಲಿ, ಫಲಾನುಭವಿಗಳಿದೆ. ನೆಕ್ಸ್ಟ್ ನಾನು ಹೇಳೋದು, ಆ 1,000 ಮಂದಿಯನ್ನು ಸೇರಿಸಲಿಕ್ಕೆ ಸಾಧ್ಯ ಆದರೆ ಈ ಹೋರಾಟಕ್ಕೆ ಅರ್ಥ ಬರ್ತದೆ. ಎಲ್ಲ
ನ್ಯಾಯದ ದಾನವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿರ್ತಕ್ಕಂತಹ ಪದಾಧಿಕಾರಿಗಳೇ, ಈ ಸಭಾಂಗಣದಲ್ಲಿರ್ತಕ್ಕಂತಹ ಎಲ್ಲ ನ್ಯಾಯಪ್ರಿಯರೇ, ಈಗಾಗಲೇ ಹೈಕೋರ್ಟ್ ಪೀಠ ಆಗಬೇಕು ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಅದು ನಿರ್ವಿವಾದ. ಕಲಬುರಗಿಯಲ್ಲಿದೆ, ಧಾರವಾಡದಲ್ಲಿದೆ, ಬೆಂಗಳೂರಿನಲ್ಲಿದೆ, ಮಂಗಳೂರಿನಲ್ಲಿ ಕೂಡ ಆಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಮಂಗಳೂರಿನ ಅಧ್ಯಕ್ಷರು ಪ್ರಸ್ತುತಪಡಿಸಿದ್ದಾರೆ. ಅದರ ಪ್ರಕಾರ ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಸಹಮತ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕಾನೂನು ಸಚಿವರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಐವನ್ ಡಿಸೋಜಾ ಅವರು ಮತ್ತೆ ಹರೀಶ್ ಪೂಜಾ ಅವರು, ಪ್ರತಾಪ್ ಅವರು ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ತೊಡಕು ನಿವಾರಣೆ ಆಗಿದೆ ಅಂತ ಹೇಳಿ ನನಗನ್ನಿಸ್ತದೆ. ಈಗ ಬೇಕಾಗಿರ್ತಕ್ಕಂಥದ್ದು ಒಂದು ಕ್ಲಿಯರ್ ಕಟ್ ಪ್ಲಾನ್ ಆಫ್ ಆಕ್ಷನ್, ಒಂದು ಕಾರ್ಯಸೂಚಿ. ಇವತ್ತು ನವೆಂಬರ್ ತಿಂಗಳ 8ನೇ ತಾರೀಕಿನಿಂದ ಪ್ರಾರಂಭ ಆಗಿ ನಾವೊಂದು ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿಕೊಂಡು ಇನ್ ಬಿಟ್ವೀನ್ ಬೇಸ್ಡ್ ಮ್ಯಾನರ್ನಲ್ಲಿ ಯಾವ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥದ್ದನ್ನು ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ವಕೀಲ ಸ್ನೇಹಿತರೇ ಹೇಳುವ ಹಾಗೆ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳಿ, ಅದೇ ರೀತಿಯಲ್ಲಿ ಜಸ್ಟಿಸ್ ಹರೀಡ್ ಜಸ್ಟಿಸ್ ಬರೀಡ್ ಅನ್ನುವಂಥ ಮಾತುಗಳನ್ನ ಕೇಳ್ತದೆ. ಆದ್ರಿಂದ ಇಲ್ಲಿ ಆಗಲೇಬೇಕಾಗ್ತದೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಬಹುಶಃ ಶಾಲಾ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಇಲ್ಲಿರ್ತಕ್ಕಂತಹ ಈಗ ನಮ್ಮ ಕಾಲೇಜು STM ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳ ಸಹಿ ಸಂಗ್ರಹವನ್ನು ಮಾಡಿ ನಾವು ಅದನ್ನ ನಿಮ್ಮ ಈ ಒಂದು ಹೋರಾಟ ಸಮಿತಿಗೆ ನಾವು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಸಾಧ್ಯ ಆದರೆ, ಅದನ್ನ ಮುಂದಿನವರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆದರೆ ಇದಕ್ಕೆ ದೊಡ್ಡ ಬೆಂಬಲ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ನಮ್ಮ ತಾಲೂಕಿನಲ್ಲಿ ಅನೇಕ ದೇವಾಲಯಗಳಿದ್ದಾವೆ, ಅನೇಕ ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳೆಲ್ಲ ಇದ್ದಾವೆ. ಈ ಎಲ್ಲ ಶ್ರದ್ಧಾ ಕೇಂದ್ರಗಳ ಒಂದು ಅವರದೇ ಆಗಿರತಕ್ಕಂತಹ ಒಂದು ಸಂಘಟನಾ ಸಮಿತಿ ಇದೆ. ಈ ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಒಂದು ಕಡೆ ಸೇರಿ, ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಮುಂದೊಂದು ದಿನ ಬರಬಹುದು, ಬರದೇ ಇರಬಹುದು. ಆದರೆ ಜನಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಇಂಥದ್ದೊಂದು ಹೈಕೋರ್ಟ್ ಪೀಠ ಇಲ್ಲಿ ಆಗಬೇಕು ಅನ್ನುವಂಥದ್ದು ಬಹಳ ಸ್ತುತ್ಯಾರ್ಹವಾಗಿರ್ತಕ್ಕಂಥ ವಿಷಯ. ಆದ್ರಿಂದ ಶ್ರದ್ಧಾ ಕೇಂದ್ರಗಳಿಗೆ ಸಂಬಂಧಪಟ್ಟವರು ಬೆಳ್ತಂಗಡಿ ತಾಲೂಕಿನಲ್ಲಿ ರೋಟರಿ, ಲಯನ್ಸ್, ಜೇಸಿಸ್ ಮತ್ತೆ ಅನೇಕ ಸಂಘ ಸಂಸ್ಥೆಗಳೆಲ್ಲ ಇದ್ದಾರೆ. ಈಗಿನ ಪದಾಧಿಕಾರಿಗಳಿದ್ದಾರೆ, ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಹಿರಿಯ ಪದಾಧಿಕಾರಿಗಳಿದ್ದಾರೆ. ಇವರೆಲ್ಲರೂ ಕೂಡ ಆಯಾ ಸಂಘ ಸಂಸ್ಥೆಗಳ ನೆಲೆಗಟ್ಟಿನಲ್ಲಿ ಅವರ ಸಹಿಯನ್ನ, ಅವರ ಒಂದು ಸಹಮತವನ್ನ ಪಡೆದುಕೊಂಡು ಆ ಒಂದು ಒಪ್ಪಿಗೆಯ ಪತ್ರವನ್ನ ರವಾನೆ ಮಾಡತಕ್ಕಂತಹ ಕೆಲಸವನ್ನ ಮಾಡಬಹುದು. ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನು ಮಾಡ್ತೇವೆ, ಒಂದು ದೊಡ್ಡ ಚಳವಳಿಯನ್ನು ಒಂದು ದಿನ ಮಾಡಿ ಅದನ್ನ ಇಡೀ ಒಂದು ಜಿಲ್ಲೆಯಲ್ಲಿ ಒಂದು ಅದಕ್ಕೆ ಸಂಚಲನ ಮೂಡಿಸುವ ದೃಷ್ಟಿಯಲ್ಲಿ ಒಂದು ದಿನದ ಒಂದು ದೊಡ್ಡ ಕಾರ್ಯಕ್ರಮ, ಬೃಹತ್ ಜಾಥಾದ ರೀತಿಯ ಕಾರ್ಯಕ್ರಮವು ಅಥವಾ ಅಂಥದ್ದೊಂದು ಕಾರ್ಯಕ್ರಮವನ್ನು ನಮ್ಮ STM ಕ್ರೀಡಾಂಗಣದಲ್ಲಿ ಮಾಡುವಂತಹ ಸಂದರ್ಭ ಬಂದಾಗ ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ಕೂಡ ವಿದ್ಯಾಸಂಸ್ಥೆ ಅಂದ್ರೆ ಈಗ ಸಂಘೆ ಶಕ್ತಿ ಕಲಿಯುಗೆ ಅನ್ನುವಂತಹ ಮಾತಿನ ಹಾಗೆ ಈ ಸಂಘಟನೆಗಳಿಂದ ಮತ್ತೆ ಇಲ್ಲಿ ಸಂಘ ಎಷ್ಟು ಗಟ್ಟಿಯಾಗಿದೆ ಅನ್ನುವಂತಹ ನೆಲೆಗಟ್ಟಿನಲ್ಲಿ ಸರ್ಕಾರದ ಅನೇಕ ತೀರ್ಮಾನಗಳು ಇವತ್ತು ಆಗುವ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯವನ್ನು ಮತ್ತೆ ಒಂದು ಜನಾಂದೋಲನವನ್ನು ಮೂಡಿಸುವ ದೃಷ್ಟಿಯಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನ ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ಮಾಡುವ ಸಂದರ್ಭ ಇದ್ರೆ ಖಂಡಿತವಾಗಿ ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಪೂರಕವಾದಂತಹ ಎಲ್ಲ ಸಹಕಾರವನ್ನ ನಮ್ಮ ವಿದ್ಯಾಸಂಸ್ಥೆಗಳು ನೀಡ್ತವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಸುಮಾರು ಒಂದು 180 ಗ್ರಾಮ ಪಂಚಾಯತ್ಗಳೆಲ್ಲ ಇದ್ದಾವೆ. ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ದೇವಪ್ರಸಾದ್ ಹೇಳ್ಬೇಕು, 81 ಗ್ರಾಮಗಳಿದ್ದಾವೆ. ಮತ್ತೆ ಇಷ್ಟು ಗ್ರಾಮ ಪಂಚಾಯತ್ಗಳಿದ್ದಾವೆ. ಈ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇವರು ಒಂದು ಜಾಗೃತರಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳ ನೆಲೆಯಲ್ಲಿ ಇದಕ್ಕೆ ಒಂದು ಸಹಮತದ ಪತ್ರಗಳು ಮೂಡಿ ಬಂದ್ರೆ ಎಷ್ಟು ದೊಡ್ಡ ಒಂದು ಇವತ್ತು ಜನಾಧಿಕಾರ ಪಡೆದಿರ್ತಕ್ಕಂತಹ ಜನಪ್ರತಿನಿಧಿಗಳು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥದ್ದಾಗ್ತದೆ. ಆದ್ರಿಂದ ವಿಕೇಂದ್ರೀಕರಣದ ಆ ಭಾಗದಲ್ಲಿಯೂ ಕೂಡ ನಮಗೆ ಬೆಂಬಲ ಸಿಗ್ತದೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳಲ್ಲಿ ಇರತಕ್ಕಂತಹ ಜನಸಮುದಾಯದ ಬೆಂಬಲವನ್ನು ಪಡೆಯುವುದಕ್ಕೆ ಬಹುಶಃ
ಹಂಚಿದಾಗ ಬಹುಶಃ ನಾವು ಅವರಿಂದ ಈ ಎಲ್ಲ ಕೆಲಸ ಕಾರ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಜನಸಾಮಾನ್ಯರ ಒಂದು ಸಹಕಾರಕ್ಕೆ ಮತ್ತು ಅವರ ಅನುಕೂಲತೆಗೋಸ್ಕರ ಈ ಎಲ್ಲ ವಕೀಲರುಗಳು ಸೇರಿ ಪ್ರಾರಂಭಿಸಿದಂತಹ ಈ ಒಂದು ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಖಂಡಿತವಾಗಿ ನಮ್ಮ ಬೆಂಬಲವನ್ನು ಸೂಚಿಸ್ತೇವೆ. ನನ್ನದೊಂದು ಸಲಹೆ, ಇವತ್ತಿನ ದಿನದಲ್ಲಿ ಬಹಳಷ್ಟು ವೇಗವಾಗಿ ಜನಸಾಮಾನ್ಯರನ್ನು ತಲುಪುವಂಥದ್ದು ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ವಾಕಥಾನ್ ಮಾಡುವಂಥದ್ದಿರ್ಬೋದು, ಅಥವಾ ಬೇರೆ ಬೇರೆ ಸಭೆಗಳನ್ನು ಆಯೋಜನೆ ಮಾಡುವಂಥದ್ದಿರ್ಬೋದು, ಅಥವಾ ಸಹಿ ಸಂಗ್ರಹಣೆ ಇರ್ಬೋದು, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟದ ರೂಪುರೇಷೆಗಳನ್ನು ಮಾಡಿಕೊಂಡು ಬರುವಾಗ ಇವೆಲ್ಲದರ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ಏನಾಗ್ತಾ ಇದೆ, ಯಾರು ಬೆಂಬಲ ಸೂಚಿಸ್ತಾ ಇದ್ದಾರೆ, ಎಷ್ಟು ಬೆಂಬಲ ಇದೆ ಎನ್ನುವಂಥದ್ದನ್ನು ಇವತ್ತು ವಾಟ್ಸಪ್ಪನ್ನು ಉಪಯೋಗ ಮಾಡದೇ ಇರುವಂಥವರು ಬಹುಶಃ ಬಹಳ ಕಡಿಮೆ ಜನ ಇರಬಹುದು. ಪ್ರತಿ ಹಳ್ಳಿಯ ಜನಸಾಮಾನ್ಯರಿಗೆ ತಲುಪುವಂಥದ್ದು ಇಂಥ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜನ್ನು ಓಪನ್ ಮಾಡಿ ಅದರ ಮುಖೇನ ಜನಸಾಮಾನ್ಯರಿಗೆ ಇದರ ಏನು, ಯಾಕೆ ಮತ್ತು ಹೇಗೆ ಇದನ್ನು ತಿಳಿಸಿದರೆ ಖಂಡಿತವಾಗಿ ಇದು ಎಲ್ಲರ ಮನಸ್ಸನ್ನು ತಲುಪುತ್ತದೆ ಮತ್ತು ಈ ಹೋರಾಟ ಕೂಡ ಒಂದು ಒಳ್ಳೆಯ ರೂಪವನ್ನು ಪಡೆಯುತ್ತದೆ. ಇದರ ಜೊತೆಗೆ ತಾವುಗಳು ಕೇಳಿ ವಕೀಲರುಗಳು ನಾವೇನು ತಮಗೆ ಹೇಳುವಂಥದ್ದು ಏನೂ ಇಲ್ಲ. ವಿಧಾನಸೌಧದ ಕಂಬಗಳನ್ನು ಸ್ವಲ್ಪ ಮಾತಾಡಿಸಬೇಕಾಗ್ತದೆ, ಇದು ತಮಗೆ ಗೊತ್ತಿರುವಂತಹ ವಿಷಯ. ಇದನ್ನು ಕೂಡ ನಾವು ಇದರ ಜೊತೆಯಾಗಿ ಮಾಡಿದರೆ ನಮ್ಮ ಈ ಕೆಲಸ ಬಹಳಷ್ಟು ಬೇಗ ಆಗಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಧನ್ಯವಾದ. ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾರತೀಯ ಮಜ್ದೂರ್ ಸಂಘ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಒಂದು ಕಾರ್ಮಿಕರಿಗೆ ಪರವಾಗಿ ಕೆಲಸ ಮಾಡ್ತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸಂಘಟಿತ ವರ್ಗದಲ್ಲಿ ಮತ್ತು ಸಂಘಟಿತ ವಿಭಾಗದಲ್ಲಿ ಒಂದು 20 ಯೂನಿಯನ್ಗಳು ನಮಗೆ ಕೆಲಸ ಮಾಡ್ತವೆ. ಅದರಲ್ಲಿ ಆಟೋ ಇರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, MRPL ಕಾರ್ಮಿಕರಿರ್ಬೋದು, NMPT ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ಬೋದು, ಇಂಥ ಹಲವಾರು ವಿಭಾಗದಲ್ಲಿ ನಮ್ಮ ಕಾರ್ಯಕ್ಷೇತ್ರ ಇದೆ. ಖಂಡಿತವಾಗಿಯೂ ಈ ಒಂದು ವಕೀಲರ ಸಂಘದ ಈ ಹೋರಾಟಕ್ಕೆ ನಾವು ಬೆಂಬಲಿಸ್ತೇವೆ. ನಮಸ್ಕಾರ. ಕಾರ್ಮಿಕರ ಪರವಾಗಿಯೂ ವಕೀಲನಾಗಿಯೂ ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಮುಖ್ಯವಾಗಿ ನಾವು ನಮ್ಮ ಸಂಘಟನೆಯ ಎಲ್ಲ ಬಿಡಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಅಂಗನವಾಡಿ, ಬಿಸಿ ಊಟವರು ಎಲ್ಲ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತೇವೆ. ಅವರ ಮೂಲಕ ನಮ್ಮದೇ ಆದಂಥ ಹೋರಾಟಗಳನ್ನು ಕೂಡ ಹಮ್ಮಿಕೊಳ್ಳುತ್ತೇವೆ. ಅದರ ಜೊತೆಯಲ್ಲಿ ಜಾಯಿಂಟ್ ಲ್ಯಾಂಡ್ ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡುವಂಥ ಹೋರಾಟಗಳು ದೊಡ್ಡ ರೀತಿಯಲ್ಲಿ ಆಗಬೇಕು. ಯಾವ ಕೂಡ ಮಗುವಿಗೆ ಹಸಿವಾಗ್ತಂತ ತಾಯಿ ಗೊತ್ತಿರ್ತದೆ, ಆದರೆ ತಾಯಿಗೆ ಪುರುಸೊತ್ತಾಗೋದಿಲ್ಲ, ಯಾಕಂದ್ರೆ ಮಗು ಕೂಗುದಿಲ್ಲ. ಮಗು ಕೂಗಿದ್ರೆ ಒಲೆಯಲ್ಲಿ ಹಾಲಿದ್ರು ಹಾಲು ಹೋದ್ರೂ ಅಡ್ಡಿಲ್ಲ, ತಾಯಿ ಬರ್ತಾರೆ. ಅದನ್ನು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನಾವು ಹೋರಾಟ ಮಾಡಿದರೆ ಮಾತ್ರ ಏನಾದರೂ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಜನರನ್ನು ತೋರಿಸುತ್ತಲೇ ಅವರಿಗೆ 1,000 ಕೇಸುಗಳಿರ್ಬೋದು, ಎಷ್ಟು ಇರ್ಬೋದು, ಆದರೆ ಅವರಿಗೆ ಪರಿಹಾರ ಕೊಡುವಂಥ ವಕೀಲರೇ ಆಗಬೇಕು. ಆದರೆ ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಶಿಬಿರಗಳನ್ನು ನಾವು ಬೇಕಾದ್ರೆ ಕಾನೂನು ಮಾಹಿತಿ ಶಿಬಿರನೇ ಇಡುವ, ಅದರ ಜೊತೆಗೆ ಇದನ್ನು ಸಂಘಟನಾ ಸಮಾಲೋಚನಾ ಸಭೆಯನ್ನು ಇಡುವ. ಈ ರೀತಿಯಲ್ಲಿ ಇಟ್ಟಾಗ ಇಡೀ 81 ಗ್ರಾಮದಲ್ಲಿ ಒಂದು ಸಂಚಲನ ಮೂಡಿಸಲಿಕ್ಕೆ ಸಾಧ್ಯ. ಆದರೆ ಮತ್ತು ನಾವು ನಮ್ಮ ಸಂಘಟನೆಗಳಲ್ಲಿ ನಾವು ಕೂಡ ಈ ರೀತಿ ಪ್ರಚಾರಗಳನ್ನು ಅಂತ ನಿಮ್ಮ ಸಭೆಗಳಿಗೆ ಮಾಹಿತಿ ಕೊಡ್ತಾರೆ ಬನ್ನಿ ಅಂತ ಹೇಳುವಂಥ ಕೆಲಸಗಳು ಮಾಡಿದಾಗ ಇದು ಒಳ್ಳೆ ರೀತಿ ಪ್ರಚಾರ ಆಗ್ತದೆ. ಜೊತೆಗೆ ನಾವೆಲ್ಲರೂ ಒಟ್ಟು ಸೇರಿ ದೊಡ್ಡ ರೀತಿಯಲ್ಲಿ ಈಗ ಜಿಲ್ಲಾ ಅಧ್ಯಕ್ಷರು ಹೇಳಿದ್ರೆ ಅಂತಂದರೆ ಇದು ಮೆರವಣಿಗೆ ಮೂಲಕ ಎಲ್ಲ ಮನವಿ ಕೊಡಬೇಕು. ಆವಾಗ ದೊಡ್ಡ ಸಂಖ್ಯೆ ಇರೋದು. ನಾವು ಖಾಲಿ 100-200 ಜನ ಸೇರಿ ಮನವಿ ಕೊಡುವಂಥದ್ದು ನಾವು ವಕೀಲಗಳೇ ಸಾಕು. ಅದು ಬಿಟ್ಟು ಸಾವಿರಾರು ಜನರನ್ನು ಸೇರಿಸಿ ದೊಡ್ಡ ರೀತಿಯಲ್ಲಿ ಇದು ಕೊಡಬೇಕು. ಅಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅಂತೇಳಿ ನಿರ್ಧಾರ ತಗೊಳ್ಬೇಕು ಸರ್ಕಾರ. ಆ ಪೀಠ ಅಡಗುವಂಥ ರೀತಿಯಲ್ಲಿ ಅಲ್ಲಾಡುವ ರೀತಿಯಲ್ಲಿ ನಮ್ಮ ಹೋರಾಟಗಳಾಗಲಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ರೀತಿಯ ಬೆಂಬಲವನ್ನು CPM ಪಕ್ಷವನ್ನಾಗಿಯೂ, ಕಾರ್ಮಿಕ ಸಂಘಟನೆಯವರ ಪರವಾಗಿಯೂ, ವಕೀಲನಾಗಿಯೂ ನೀಡುತ್ತೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಾವು ಯಾವುದೋ ಹೈಕೋರ್ಟ್ ಕೇಸಿಗೆ ಬೇಕಾದ್ರೆ ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ನಾವು ಇಲ್ಲಿ ನಮಗೆ ಸಾವಿರಾರು ಕೇಸ್ಗಳು ಆಲ್ರೆಡಿ ಪೆಂಡಿಂಗ್ ಇದೆ. ಈಗ ಮಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಕೇಸನ್ನು ಒಬ್ಬ ಪಾಪರು ಅವನಿಗೆ ಹೈಕೋರ್ಟ್ ಹೋಗ್ಬೇಕಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಕೊಡೋದು ಏನು ಸುಲಭದ ಮಾತಲ್ಲ. ಅದರಿಂದ ಇಂಥ ಒಂದು ಏನು ನೀವು ಆಲೋಚನೆ ಮಾಡಿದ್ದೀರಿ ಅದಕ್ಕೆ ನಮ್ಮದು ಎಲ್ಲ ಸಹಕಾರವನ್ನು ಖಂಡಿತವಾಗಿ ನಾವು ಕೊಡ್ತೇವೆ. ಯಾಕಂತೇಳಿ ಇಂಥ ಒಳ್ಳೆಯ ಒಂದು
ಯೋಚನೆ ಬಂದಲ್ಲಿ ಜನರಿಗೆ ಒಂದು ಅನುಕೂಲ, ಈಗ ಆಲ್ರೆಡಿ ಅನನುಕೂಲ ಆಗ್ತದೆ, ಇದರಿಂದ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಕೋರ್ಟ್ ಬೇಕನ್ನುವಂಥ ಒಂದು ಬೇಡಿಕೆ ಖಂಡಿತ ಇದು ಒಳ್ಳೆಯ ವಿಚಾರ. BK ವಸಂತರವರು ಕೂಡ ಹೇಳಿದರು. ಬರುವ ಡಿಸೆಂಬರಲ್ಲಿ ಹೆಚ್ಚಿನ ಅಂಶ ನಾವಿಲ್ಲೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಚಳವಳಿಯ 50ರ ಸಂಭ್ರಮ ಅಂತೇಳಿ. ಕನಿಷ್ಠ 5,000ದಿಂದ 10,000 ಜನ ಸೇರಿಸಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಕೂಡ ಇಡ್ತೀವಿ. ಆ ಬೇಡಿಕೆಯನ್ನು ಇಡುವಾಗ ಇದು ಕೂಡ ಆ ಬೇಡಿಕೆಯಲ್ಲಿ ನಾವು ಸೇರಿಸಿಕೊಳ್ಳೋಣ ಅನ್ನೋದನ್ನು ನಾವು ಇವಾಗಲೇ ಮಾತಾಡಿಕೊಂಡಿದ್ದೇವೆ. ಇದೊಂದು ಬೇಡಿಕೆ ನಮ್ಮ ಮುಖಾಂತರ ಹೋದರೆ ಖಂಡಿತ ಇದು ಸಕ್ಸಸ್ ಆಗಬಹುದು ಅಂತ ನನ್ನೊಂದು ಅನಿಸಿಕೆ ಸರ್. ಅದೇ ರೀತಿ ನಮ್ಮೊಂದು ನಿರೀಕ್ಷೆ ಏನಿದೆ ಅಂದರೆ ಮುಖ್ಯಮಂತ್ರಿಯವರನ್ನೇ ಕರೆಸಬೇಕು ಅಂತ ಇದೆ, ಇಲ್ಲಾಂದರೆ ಕಾನೂನು ಮಂತ್ರಿಯವರನ್ನಾದರೂ ಆ ವೇದಿಕೆಯಲ್ಲಿ ಕೂರಿಸಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತ ನಮ್ಮ ಆ ಬೇಡಿಕೆ ಪಟ್ಟಿಯಲ್ಲಿ ಇದನ್ನು ಒಂದು ಬೇಡಿಕೆ ಖಂಡಿತ ಇರ್ತದೆ ಸರ್. ಸರಿ, ಅಲ್ಲದೆ ಹೋರಾಟ ಸಮಿತಿಯಲ್ಲಿ ಕೂಡ ನಾನು ಒಬ್ಬ ಸದಸ್ಯನಾಗಿದ್ದೇನೆ. ಹಾಗಿದ್ದಾಗ ನಾನು ಕ್ರಿಶ್ಚಿಯನ್ ಆಗಿ ನಮ್ಮ ಬಿಷಪ್ ಹೌಸಲ್ಲಿ ನಾನಾ ಸಂಘ ಸಂಸ್ಥೆಗಳಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ಅದರಿಂದಾಗಿ ಆ ಸ್ಥಾನವನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇನೆ. ನಿಜವಾಗಿ ಅಧಿಕೃತವಾಗಿ ನನಗೆ ಅಂಥ ಒಂದು ಅಧಿಕಾರ ಸಿಗಲಿಲ್ಲ ಅಂತೇಳಿ ತಮ್ಮಲ್ಲಿ ಪ್ರತಿಪೂರ್ವಕವಾಗಿ ಹೇಳುತ್ತಾ, ಆತ್ಮೀಯರೇ, ನಮ್ಮ ಕ್ರೈಸ್ತ ಸಂಘಟನೆಗಳು ಖಂಡಿತವಾಗಿಯೂ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಖಂಡಿತ ಕೊಡ್ತದೆ. ಯಾಕಂತ ಹೇಳಿದ್ರೆ ಇದು ಕೇವಲ ಗೌರವಂತ ದೇವಪ್ರಸಾದ್ ಹೇಳಿದಾಗೆ ಯಾರು ಕ್ಲೈಂಟ್ಸ್ ಇದ್ದಾರೆ ಅವ್ರದ್ದು ಮಾತ್ರ ಅಗತ್ಯ ಅಲ್ಲ, ಇದು ನಮ್ಮೆಲ್ಲರ ಅಗತ್ಯ. ಯಾಕಂತ ಹೇಳಿದ್ರೆ ಇವತ್ತು ಯಾರೋ ಕ್ಲೈಂಟ್ಸ್ ಇದ್ದಾರೆ 1,000, 2,000, 5,000 ಎಷ್ಟೋ ಜನ ಬೆಳ್ತಂಗಡಿಯವರು ಇದ್ದರೂ ಕೂಡ ನಾಳೆ ದಿನಗಳಲ್ಲಿ ಅದು ಮತ್ತೊಬ್ಬರದ್ದು ಕೂಡ ಸಮಸ್ಯೆ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಈ ಪೀಠ ರಚನೆ ಇಲ್ಲಿ ಬೇಕಾದದ್ದು ತುಂಬ ಎಲ್ಲರ ಅಗತ್ಯ. ಮುಂದಿನ ಪೀಳಿಗೆ ಕೂಡ ನಾವು ಕೊಡುವಂಥ ಕೊಡುಗೆ ಎಂಬುದನ್ನು ಮನದಟ್ಟು ಮಾಡಬೇಕು. ಆ ನಿಟ್ಟಿನಲ್ಲಿ ನನ್ನ ಭಾವನೆ, ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಈಗಾಗಲೇ ತುಂಬ ಜನ ಹೇಳಿದರು ಗ್ರಾಮ ಮಟ್ಟದಲ್ಲಿ ಇದನ್ನು ಬೆಳೆಸುವಂಥ ನಮ್ಮ ಗೌರವಂತ ಇಲ್ಲಿಯ ಹೋರಾಟ ಸಮಿತಿ ಅಧ್ಯಕ್ಷರು ಹೇಳಿದರು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದು ವಿದ್ಯಾರ್ಥಿಗಳ ಮಟ್ಟದಲ್ಲಿ ಹೋಗಬೇಕು, ಪ್ರತಿಯೊಬ್ಬರ ಮಟ್ಟಕ್ಕೆ ಇದು ಬೆಳೀಬೇಕು. ಹಾಗೆ ಬೆಳೀಬೇಕಿದ್ರೆ ನನ್ನ ಪ್ರಕಾರದಲ್ಲಿ ಶಾಲಾ ಕಾಲೇಜುಗಳಲ್ಲೂ ಇದರ ಬಗ್ಗೆ ಮಾಹಿತಿಯನ್ನು ಅವರಲ್ಲಿ ಪ್ರಜ್ಞೆಯನ್ನು ಮೂಡಿಸುವಂಥದ್ದು, ಹೋರಾಟದ ಅಗತ್ಯತೆಯನ್ನು ಮೂಡಿಸುವಂಥ ಒಂದು ಕೆಲಸ ಕಾರ್ಯಗಳಾಗಬೇಕು. ಅದಲ್ಲದೆ ಅವ್ರು ಹೇಳಿದಾಗೆ ಸಮಿತಿಗಳಿರ್ತದೆ, ಅದರೊಂದಿಗೆ ನನ್ನ ಪ್ರಕಾರದಲ್ಲಿ ಗ್ರಾಮ ಸಭೆಗಳಲ್ಲಿ ಇದು ಚರ್ಚೆಗೆ ಬಂದರೆ ತುಂಬ ಅನುಕೂಲ ಆದೀತು ಅಂತೇಳಿ ನನ್ನ ಭಾವನೆ. ಹಾಗೆ ಗ್ರಾಮ ಸಭೆಯಲ್ಲಿ ಚರ್ಚೆ ಆದರೆ ಮಾತ್ರ ಅದು ಸರ್ಕಾರಕ್ಕೆ ಗ್ರಾಮ ಸಭೆಯಿಂದ ಗ್ರಾಮ ವತಿಯಿಂದ ಅಲ್ಲಿ ಹೋಗ್ತದೆ, ಪಂಚಾಯತಿನಿಂದ ಸರ್ಕಾರಕ್ಕೆ. ಗ್ರಾಮ ಸಭೆಗಳಲ್ಲಿ ಅದು ಚರ್ಚೆಗೆ ಅವಕಾಶ ನೀಡುವಂಥ ವ್ಯವಸ್ಥೆಗಳನ್ನು ನಾವು ಅಪೇಕ್ಷೆ ಇಡಬೇಕು. ಗ್ರಾಮ ಸಭೆ ಆಗುವಲ್ಲಿ ನಾವು ಅಪೇಕ್ಷೆ ಇಟ್ಟಾಗ ಅಲ್ಲಿ ಗ್ರಾಮ ಸಭೆಗೆ ಇದು ಚರ್ಚೆ ಆಗ್ತದೆ, ಆಗ ಆ ತೀರ್ಮಾನ ಆಗಿಬಿಟ್ಟು ಅದು ಸರ್ಕಾರಕ್ಕೆ ಹೋಗ್ತದೆ. ಆ ರೀತಿ ನಾವು ಹೋರಾಟವನ್ನು ಮಾಡೋಣ. ಅದಲ್ಲದೆ ಈಗಾಗಲೇ ಇಲ್ಲಿ ನಾವು ಮಾಡುವಂಥ ಪ್ರಾರಂಭದಲ್ಲಿ ಮಾಡುವಂಥ ಹೋರಾಟದ ಬಗ್ಗೆ ಕೂಡ ಏನು ಹೇಳಲಿಲ್ಲ, ಅದರ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು. ಅದನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿ. ಧನ್ಯವಾದ. ಎಸ್, ನಮಗೆ ಹೋರಾಟ ಬೇಕು, ನಮಗೆ ನ್ಯಾಯಪೀಠ ಅಥವಾ ಹೈಕೋರ್ಟ್ ನ್ಯಾಯಪೀಠ ಮಂಗಳೂರಿನಲ್ಲಾಗಬೇಕು, ದಕ್ಷಿಣ ಕನ್ನಡದಲ್ಲಿ ಆಗಬೇಕು ಅನ್ನುವಂಥ ಹೋರಾಟಕ್ಕೆ ಬಹಳ ಜೋಶ್ ಬಂದಿದೆ. ಜೊತೆಗೆ ಅದು ಅವರ ಅಭಿಪ್ರಾಯಗಳು ಮತ್ತು ಅವರ ಈ ಒಂದು ಹೋರಾಟಕ್ಕೆ ಅವರಿಟ್ಟುಕೊಂಡಂತಹ ಗುರಿ ಆದಷ್ಟು ಬೇಗ ಈಡೇರಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಆದಿತ್ಯ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.